ಇದ್ದಾರೆ ನನಗೆ. ಎಷ್ಟು ಕಾಯಿಸಿದ್ರು ಅಂದರೆ ಸಿಟ್ಟು ಬಂತು ನಂಗೆ. ಅದಕ್ಕೆ ಇನ್ನೊಂದು ಬ್ಯಾಂಕಿಗೆ ಎದ್ದು ಬಂದೆ ಇವಾಗ. ಎಂಟ್ರಿ ಮಾಡುವ ಮೆಷಿನ್ ಸರಿ ಇಲ್ಲ, ಸ್ಟಾಫ್ ಹತ್ರ ಕೊಟ್ಟರೆ ಸರ್ವರ್ ಇಲ್ಲ, ಅಷ್ಟೇ ಈ ಬ್ಯಾಂಕ್ನವ್ರು. ಇವಾಗ ಈ ಬ್ಯಾಂಕ್ನವ್ರು ಏನಂತಾರೆ ಅಂತ ನೋಡು. ಇವಾಗ ಐಬ್ರೋ ಮಾಡಿಸುವ ಅಂತ ಇದ್ದೀನಿ. ಐಬ್ರೋ ಮಾಡಿ ತುಂಬ ದಿವಸ ಆಯಿತು ಮಾಡಿ. ಇಲ್ಲಿ ಪಾರ್ಲರ್ಗೆ ಹೋಗುವ. ಯಾವುದು ಪಾರ್ಲರ್ ಅಂದರೆ ಅದು ಅಲ್ಲಿ ನೋಡಿ, ಶೈನ್ ಪಾರ್ಲರ್. ಐಬ್ರೋ ನೋಡಿ ನಮ್ಮದು ಈ ಥರ ಆಗಿದೆಯಲ್ಲ, ಅವಾಗ ಹೆಂಗೆ ಕಾಣಿಸ್ತೇನೆ ನೋಡಿ ನಾ. ದೇಗಿ ದೀಪ ದೀಪ ಅಂದರೆ ಅದೆಲ್ಲ ಲಾಗರ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಪೂರ ಮಾಡಿದ್ದು ಟೆನ್ಷನ್ ಮಾಡ್ಕೊಡ್ತೇನೆ. ಏನೋ ಎಂಚನ ಐಬ್ರೋ ಫುಲ್ ಪೋದಿತ್ತು ನಡಕ್ಕೆ. ಇನ್ನೊಂದು ಕಾಲ್ ಜನ ಕಾಲ್ ಥ್ಯಾಂಕ್ ಯು. ಇಲ್ಲ ಪುದರ್ ಬಂದೆ ಮುಲ್ಪ ದಾದ ಏನವತ್ತ ಮಲ್ತು ಕೊಡ್ತಾರೆ. ಸ್ಪಾ ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಮತ್ತು ಹೇರ್ ಸ್ಪಾ ಮಲ್ಕುವ, ಫೇಶಿಯಲ್, ಕ್ಲೀನಪ್. ಬೊಕ್ಕ ಅಡ್ರೆಸ್ ಬಂದೆ ಒಂದು ಸ್ವಲ್ಪ. ಸನ್ಶೈನ್ ಪಾರ್ಲರ್ ನಿಯರ್ ಪಂಚಾಯತ್ ಬಿಲ್ಡಿಂಗ್, ಶಿರುವ ಮಂಚಕಲ್. ಗೈಸ್ ಇವಾಗ ನಾನು ಐಬ್ರೋ ನೋಡಿ ಗೈಸ್, ಇನ್ನು ಪಾರ್ಲರದ್ದು ಪ್ರಮೋಷನ್ ಅಂತ ಅಂದ್ಕೋಬೇಡಿ. ನಾನು ಹಿಂಗೇನು ಮಾತಾಡ್ಸಿದ್ದು ಅವ್ರ ಹತ್ರ. ನಾನಂದರೆ ಯಾವಾಗಲೂ ಈ ಪಾರ್ಲರ್ಗೆ ಬರೋದು. ಒಳ್ಳೇದು ಮಾಡ್ತಾರೆ ಅವರು ನೋಡಿ, ನನಗೆ ಚೆನ್ನಾಗಿ ಮಾಡ್ತಾರೆ. ಓಕೆ ಲೆಟ್ಸ್ ಗೋ ಗೈಸ್. ಎಲ್ಲ ಮುಗೀತು. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ, ಮನೆಗೆ ಹೋಗ್ಬಿಟ್ಟು. ಇವಾಗ ನೋಡ್ಬೇಕು ಯಾವ ಬಸ್ ಸಿಗ್ತದೆ ಅಂತ ನೋಡಿ. ಆಯ್ತು ಯಾವ ಆಲ್ ದ ಬೆಸ್ಟ್ ಎಡ್ಡೆ ಅವಡು ನಾನು ಬಂದಿರು ಇನ್ನು ಶೈನ್